ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರು ಎಸ್ಸಿಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಅವಧಿಯ ರಾಜ್ಯದ ಸಂಭ್ರಮ ಹಾಗೂ ನವೋದಯ ಸ್ವಸಹಾಯ ಸಂಘಗಳ ವೇಂಶತಿ ಸಮಾರಂಭದ ಚಪ್ರ ಮುಹೂರ್ತವು ಮಂಗಳೂರು ನೆಹರು ಮೈದಾನದ ಫುಟ್ಬಾಲ್ ಗ್ರೌಂಡ್ನಲ್ಲಿ ನಡೆಯಿತು. ಚಪ್ಪರ ಮುಹೂರ್ತ ಕಾರ್ಯಕ್ರಮಕ್ಕೆ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಭಾಸ್ಕರ್ ಮೊಯ್ಲಿ ಅವರು ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರು ಬಡವರ ಬಗ್ಗೆ ಕಾಳಜಿ ಇದ್ದವರು. ಇವರು 25 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಅನೇಕ ಉತ್ತಮ ಕೆಲಸವನ್ನ ಮಾಡಿದ್ದಾರೆ. ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಮಾಡುವುದು ನಮ್ಮ ಕರ್ತವ್ಯ ಎಂದರು. ರಾಜೇಂದ್ರ ಕುಮಾರ್ ಅವರು ಹಿಂದಿನಿಂದಲೂ ಬಡವರ ಬಗ್ಗೆ ಕಾಳಜಿ ಇಟ್ಕೊಂಡು ಎಲ್ಲರೂ ಅವರು ಜೊತೆಯಾಗಿ ಸೇರಿ ಇವತ್ತು 25 ವರ್ಷವನ್ನು ಅವರ ಸಂಭ್ರಮವನ್ನು ಆಚರಿಸುವ ದಿನ. ಇವತ್ತು ಏನಂದರೆ 25 ವರ್ಷದ ಅಧ್ಯಕ್ಷರಾಗಿ ಉಳಿಲಿಕ್ಕೆ ಭಾಳ ಕಷ್ಟ. ಎಲ್ಲರನ್ನು ಭಾಳ ಪ್ರೀತಿ ವಿಶ್ವಾಸದಿಂದ ಎಲ್ಲರ ಜೊತೆಯಾಗಿ ಒಟ್ಟಿಗಾಗಿ ನಡೆಸ್ಕೊಂಡು ಬಂದಿರಿಂದ ಇದು ಸಾಧ್ಯವಾಗಿದೆ. ಅದರಿಂದ ಅವರಿಗೆ ಈ ಅಭಿನಂದನೆ ಕೊಡುವುದು ಭಾಳ ಮುಖ್ಯ. ಅಂದರೆ 25 ವರ್ಷದಲ್ಲಿ ಭಾಳಷ್ಟು ಕೆಲಸವನ್ನು ಮಾಡಿದ್ದಾರೆ. ಅದಲ್ಲದೆ ಎರಡೂ ಜಿಲ್ಲೆಯಲ್ಲಿ ತುಂಬ ಅದರ ಶಾಖೆಗಳನ್ನು ಆರಂಭ ಮಾಡಿದ್ದಾರೆ. ಅದಲ್ಲದೆ ನವೋದಯ ಸ್ವಸಹಾಯ ಗುಂಪು ಕೂಡ ಆಗಿ 4 ಜಿಲ್ಲೆಯಲ್ಲಿದೆ. ಅನಂತರ ಮಾತನಾಡಿದ ವಿಧಾನ ಪರಿಷತ್ನ ಸದಸ್ಯ ಐವಾನ್ ಡಿಸೋಜಾ ಅವರು ಯಾವುದೇ ಒಬ್ಬ ವ್ಯಕ್ತಿ ತಮ್ಮ ಜೀವನವನ್ನ ಸಮಾಜಕ್ಕೆ ಮುಡಿಪಾಗಿರಿಸಿದವರಲ್ಲಿ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅಗ್ರಗಣ್ಯರು ಎಂದರು. ಸ್ವಸಹಾಯ ಗುಂಪುಗಳನ್ನು ರಚನೆ ಮಾಡಿ ಅನೇಕ ಮಹಿಳೆಯರಿಗೆ ಮತ್ತು ಸ್ವಸಹಾಯಕ್ಕಾಗಿ ಅವರ ಸ್ವಂತ ಉದ್ದಿಮೆಯನ್ನು ನಡೆಸಲು ಸಹಕಾರಿ ಮಾಡಿರ್ತಕ್ಕಂಥದ್ದು. ಯಾವ ಭಾಗದ ವಿಧದಲ್ಲಿ ನೋಡಿದರೂ ಕೂಡ ಅವರ ಸೇವೆ ಅದು ಅತ್ಯುತ್ತಮವಾಗಿರ್ತಕ್ಕಂಥ ಸೇವೆ. ಅವರ ಸೇವೆ ಅದು ನಿಸ್ವಾರ್ಥವಾಗಿರ್ತಕ್ಕಂಥ ಸೇವೆ. ಯಾವುದೇ ಒಬ್ಬ ವ್ಯಕ್ತಿ ತಮ್ಮ ಇಡೀ ಜೀವನವನ್ನು ಸಹಕಾರಿ ರಂಗಕ್ಕಾಗಿಯೇ ಮುಡಿಪಾಗಿಟ್ಟು, ಸಹಕಾರಿ ರಂಗ ಅಂತ ಹೇಳಿದರೆ ಅದರಲ್ಲಿ ತ್ಯಾಗದ ಮನೋಭಾವ ಮೊದಲು, ಅದು ಗಾಂಧಿಯಿಂದ ಹಿಡಿದು ಬಂದಿರತಕ್ಕಂಥದ್ದು. ತ್ಯಾಗದ ಸಂಕೇತವಾಗಿರ್ತಕ್ಕಂಥ ಸಹಕಾರಿ ರಂಗಕ್ಕೆ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಸೇವೆ ಅದು ಅವಿಸ್ಮರಣೀಯ. ಮತ್ತು ಅದನ್ನು ನಾವೆಲ್ಲರೂ ಮನಗಂಡು ಅವರಿಗೆ ಈ ದೊಡ್ಡ ರೀತಿಯಲ್ಲಿ ಅಭಿನಂದನೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ ಅಂಥೇಳಿ ನಮ್ಮ ಬ್ಯಾಂಕಿನ ಸಹಕಾರಿ ಬಂಧುಗಳು ಮತ್ತು ಇತರರು ಎಲ್ಲ ರಾಜಕೀಯ ಮುಖಂಡರುಗಳು, ಸಾಮಾಜಿಕ ಕ್ಷೇತ್ರದ ವಿವಿಧ ಮುಖಂಡರುಗಳು ಸೇರಿ ಈ ಒಂದು ಅಭಿನಂದನಾ ಸಮಾರಂಭವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಮುಹೂರ್ತ ಇವತ್ತಾಗಿದೆ. ಮಂಗಳೂರಿನ ಗೌರವಾನ್ವಿತ ಮೇಯರ್ ಅವರು ಈ ಮುಹೂರ್ತವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಈ ಸಂದರ್ಭ ಎಸ್ಸಿಡಿಸಿಸಿ ಬ್ಯಾಂಕ್ನ ಉಪಾಧ್ಯಕ್ಷ ವಿನಯ್ ಕುಮಾರ್ ಸೂರಿಂಜೆ, ಕಾರ್ಯಕ್ರಮದ ಕಾರ್ಯದರ್ಶಿ ಭಾಸ್ಕರ್ ಕೋಟ್ಯನ್ ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಆದಿತ್ಯ ರಾವ್, ವಿ4 ನ್ಯೂಸ್ 24/7 ಮಂಗಳೂರು.